ಹಲೋ ನಮಸ್ತೆ ಎಲ್ರಿಗೂ, ಹೇಗಿದ್ರಲ್ಲ? ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅಡುಗೆ ಮನೆಯಲ್ಲಿ ಇರುವಂತಹ ಜೇನುತುಪ್ಪನ ಉಪಯೋಗಿಸಿಕೊಂಡು ದೇಹದ ಬೊಜ್ಜನ್ನು, ಕೆಟ್ಟ ಕೊಲೆಸ್ಟ್ರಾಲನ್ನು, ಹೊಟ್ಟೆ ಕೊಬ್ಬನ್ನು ತುಂಬ ಬೇಗ ಯಾವ ಥರ ಕರಗಿಸ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ಕೆಲವೊಂದು ಸೂಪರ್ ಆಗಿರುವ ಟಿಪ್ಸ್ ಮೂಲಕ ಹೇಳ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಅರ್ಧರ್ಧ ನೋಡಿದರೆ ನಿಮಗೆ ಅರ್ಧರ್ಧ ಇನ್ಫಾರ್ಮೇಷನ್ ಅಷ್ಟೇ ಸಿಗುತ್ತೆ. ಮೊದಲನೇದಾಗಿ ಈ ಬೊಜ್ಜು ಅಥವಾ ಹೊಟ್ಟೆ ಕರಗಿಸ್ಕೋಬೇಕು, ಕೊಬ್ಬು ಕರಗಿಸ್ಕೊಳ್ಬೇಕು ಅನ್ನೋರು ಕೆಲವು ಡಯಟ್ಗಳನ್ನು ಮಾಡ್ತಾ ಇರ್ತಾರೆ, ವರ್ಕೌಟ್ಗಳನ್ನು ಮಾಡ್ತಾ ಇರ್ತಾರೆ. ಆದರೆ ತುಂಬ ಜನ ಇದೆಯಲ್ವಾ, ಈ ಜೇನುತುಪ್ಪನ ಉಪಯೋಗಿಸೋದಿಲ್ಲ. ಆ್ಯಕ್ಚುಲಾಗಿ ಆಯುರ್ವೇದಿಕ್ ಆಗಿ ಕೂಡ ಹಾಗೆ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರೋದು ಏನು ಅಂತಂದರೆ, ಜೇನುತುಪ್ಪ ಬೊಜ್ಜನ್ನು ಕರಗಿಸಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಇದು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಇವತ್ತಿನ ವಿಡಿಯೋದಲ್ಲಿ ಈ ಬರೀ ಜೇನುತುಪ್ಪನ ಉಪಯೋಗಿಸಿಕೊಂಡು ಹೊಟ್ಟೆ ಬೊಜ್ಜನ್ನು ಕರಗಿಸುವಂತಹ 5 ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೇನೆ. ಅದರಲ್ಲಿ ಮೊದಲನೆಯದಾಗಿ, ನಾರ್ಮಲ್ ಆಗಿ ನಾವು ಮಲಗೋಕ್ಕಿಂತ ಸ್ವಲ್ಪ ಮುಂಚೆ 1 ಟೇಬಲ್ ಸ್ಪೂನಷ್ಟು ಜೇನುತುಪ್ಪನ ತಿಂದು ಮಲಗಿದ್ರೆ ತುಂಬ ಒಳ್ಳೆಯ ನಿದ್ದೆ ಬರುತ್ತೆ. ಜೇನುತುಪ್ಪ ತಿಂದು ಮಲಗೋದ್ರಿಂದ ಈ ನಿದ್ರಾಹೀನತೆ ಸಮಸ್ಯೆಯಿಂದ ಬಳಲ್ತಾರಲ್ಲ, ಅವರಿಗೆ ಕೂಡ ಒಳ್ಳೆಯದು, ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ಇನ್ನೊಂದು ಏನು ಅಂತಂದರೆ, ಜೇನುತುಪ್ಪನ ತಿಂದು ಮಲಗೋದ್ರಿಂದ ನಮ್ಮ ಹೊಟ್ಟೆಯ ಬೊಜ್ಜು ಅಥವಾ ದೇಹದ ಬೊಜ್ಜು, ಕೆಟ್ಟ ಕೊಲೆಸ್ಟ್ರಾಲ್ ಕೂಡ ಕಮ್ಮಿ ಆಗುತ್ತೆ. ನೀವು ಆದಷ್ಟು ಪ್ಯೂರ್ ಆಗಿರುವಂಥದ್ದು ಜೇನುತುಪ್ಪ ನಿಮಗೆ ಸಿಕ್ಕಿದರೆ ಅದನ್ನೇ ಯೂಸ್ ಮಾಡಿ. ಕೆಲವು ಕಡೆಗಳಲ್ಲಿ ಸಿಗುವಂಥ ಜೇನುತುಪ್ಪ ಮಿಕ್ಸ್ ಆಗಿರುತ್ತೆ, ಆದ್ದರಿಂದ ಚೆಕ್ ಮಾಡ್ಕೊಂಡು ತಗೊಳ್ಳಿ. ನಿಮಗೆ ಒರಿಜಿನಲ್ ಜೇನುತುಪ್ಪ ಸಿಕ್ಕಿದರೆ ಅದರ ಪರಿಣಾಮ ಅದ್ಭುತವಾಗಿರುತ್ತೆ. ಇನ್ನೊಂದು ಏನು ಅಂತಂದರೆ, ಜೇನುತುಪ್ಪ ತಿನ್ನೋದು ಅಂತಂದರೆ ಒಂದಷ್ಟು ಒಟ್ಟಿಗೆ ತಿನ್ನೋದಲ್ಲ. ಜಾಸ್ತಿ ಜೇನುತುಪ್ಪ ಕನ್ಸ್ಯೂಮ್ ಮಾಡಿದರೆ ಅದು ದೇಹಕ್ಕೆ ಹೀಟ್ ಕೂಡ, ದೇಹದ ಉಷ್ಣತೆಯನ್ನು ಜಾಸ್ತಿ ಮಾಡುತ್ತೆ. ಆದ್ದರಿಂದ ಅರ್ಧ ಟೇಬಲ್ ಸ್ಪೂನಿಂದ ಅಂದರೆ ಅರ್ಧ ಚಮಚದಿಂದ 1 ಚಮಚ ತನಕ ನಾವು ಜೇನುತುಪ್ಪನ ಆರಾಮ್ಸೆ ತಗೋಬೋದು, ಯಾವುದೇ ತೊಂದರೆ ಇಲ್ಲದೆ. ಇನ್ನೊಂದು ಏನು ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಉಗುರು ಬೆಚ್ಚಗಿನ ನೀರಿಗೆ, 1 ಗ್ಲಾಸ್ ನೀರಿಗೆ ಅರ್ಧದಷ್ಟು ಲಿಂಬೆ ರಸ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೇನುತುಪ್ಪನ ಹಾಕಿ ಅದನ್ನ ಮಿಕ್ಸ್ ಮಾಡಿ ದಿನಾ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ಕೂಡ ದೇಹದ ಬೊಜ್ಜು ಅಥವಾ ಹೊಟ್ಟೆಯ ಬೊಜ್ಜು ತುಂಬ ಬೇಗ ಕರಗುತ್ತೆ. ಇದು 2ನೇ ಟಿಪ್ಸ್. 3ನೇದು ಏನು ಅಂತಂದರೆ, ನೀವು ಚಕ್ಕೆ ಎಲ್ರಿಗೂ ಗೊತ್ತಿರುತ್ತೆ. ನಾವು ಪಲಾವ್ ಮತ್ತು ಬಿರಿಯಾನಿ ಮಾಡಲಿಕ್ಕೆ ಅಡುಗೆಗೆ ಯೂಸ್ ಮಾಡ್ತೀವಲ್ವ, ಈ ಗರಂ ಮಸಾಲದಲ್ಲಿ ಯೂಸ್ ಮಾಡ್ತೀವಲ್ವ ಚಕ್ಕೆ ಅಥವಾ ಸಿನಮನ್ ಅಂತ ಹೇಳ್ತಾರೆ. ಈ ಚಕ್ಕೆನ ಪುಡಿ ಮಾಡ್ಕೋಬೇಕು. ನಿಮಗೆ ಆದಷ್ಟು ಈ ಸಿಲೋನ್ ಚಕ್ಕೆ ಸಿಗುತ್ತೆ, ಅದು ಒರಿಜಿನಲ್ ಆಗಿರುತ್ತೆ. ಸಿಲೋನ್ ಚಕ್ಕೆ ಸಿಕ್ಕಿದರೆ ಅದನ್ನ ತಗೊಂಬಂದು ಪುಡಿ ಮಾಡ್ಕೊಂಡು ಇಟ್ಕೋಬೇಕು. 1/4 ಟೇಬಲ್ ಸ್ಪೂನಷ್ಟು ಚಕ್ಕೆ ಪುಡಿ ಮತ್ತು ಜೇನುತುಪ್ಪ, ಅರ್ಧ ಟೇಬಲ್ ಸ್ಪೂನಷ್ಟು ಜೇನುತುಪ್ಪನ ನೀವು ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಕೂಡ ಹೊಟ್ಟೆ ಬೊಜ್ಜು ತುಂಬ ಬೇಗ ಕರಗುತ್ತೆ, ದೇಹದ ಕೊಬ್ಬು ತುಂಬ ಬೇಗ ಕರಗುತ್ತೆ. ಹಾಗಂತ ಒಂದಷ್ಟು ಚಕ್ಕೆ ಪುಡಿ ಮತ್ತು ಇಷ್ಟು ಜೇನುತುಪ್ಪ ಹಾಕಿ ತಿನ್ನೋದಲ್ಲ, ಒಂದು ಲಿಮಿಟಲ್ಲಿ ತಿನ್ನಬೇಕು. ದಿನ ಅಲ್ಲದಿದ್ದರೂ ದಿನ ಅಂದರೆ ಒಂದಿನ ಬಿಟ್ಟು ಒಂದಿನ ನೀವು ತಿನ್ಬೋದು. ಚಕ್ಕೆ ಪುಡಿ ಒಂದು ಸ್ವಲ್ಪ 1/4 ಚಮಚದಷ್ಟು ಮಾತ್ರ ಹಾಕ್ಕೊಳ್ಳಿ. ಈ ಚಕ್ಕೆ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ದೇಹದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಚಕ್ಕೆ ತುಂಬ ಒಳ್ಳೆಯದು ಅಂತಾರೆ. ಆಮೇಲೆ ಚಕ್ಕೆ ಪುಡಿ BP ಕೂಡ ಕಂಟ್ರೋಲ್ ಮಾಡುತ್ತೆ ಅಂತ ಕೂಡ ಹೇಳ್ತಾರೆ. ಈಗ ಇನ್ನೊಂದು ಇದೇನು ಅಂತಂದರೆ, ನಿಮಗೆಲ್ರಿಗೂ ಗೊತ್ತಿರುತ್ತೆ, ಬೆಳ್ಳುಳ್ಳಿ ದೇಹದ ಕೊಬ್ಬನ್ನು, ದೇಹದಲ್ಲಿರುವಂಥ ಕೆಟ್ಟ ಅಂದರೆ ಈ ವಿಷಕಾರಿ ಅಂಶಗಳು, ನಂಜಿನಂಶನ ತೆಗೆದು ಹಾಕಲಿಕ್ಕೆ, ಟಾಕ್ಸಿನ್ಗಳನ್ನು ತೆಗೆದು ಹಾಕಲಿಕ್ಕೆ ತುಂಬ ಒಳ್ಳೆಯದು. ದೇಹನ ಡಿಟಾಕ್ಸಿಫೈ ಮಾಡಲಿಕ್ಕೆ ಬೆಳ್ಳುಳ್ಳಿ ತುಂಬ ಒಳ್ಳೆಯದು. ಹಾಗೆಯೇ ಬೆಳ್ಳುಳ್ಳಿ ನಮ್ಮ ದೇಹದಲ್ಲಿರುವಂಥ ಕೆಟ್ಟ ಕೊಬ್ಬನ್ನು ಕೂಡ ಕರಗಿಸುತ್ತೆ. ಯಾವ ಥರ ತಿನ್ನೋದು? ಅರ್ಧ ಚಮಚದಷ್ಟು ಜೇನುತುಪ್ಪ ಮತ್ತು 1-2 ಎಸಳು ಬೆಳ್ಳುಳ್ಳಿ, ಜಾಸ್ತಿ ಅಲ್ಲ, 1 ಅಥವಾ 2 ಎಸಳು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿಬಿಟ್ಟು ಜೇನುತುಪ್ಪದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು. ಹಸಿ ಬೆಳ್ಳುಳ್ಳಿ, ಆ್ಯಕ್ಚುಲಾಗಿ ಹಸಿ ಬೆಳ್ಳುಳ್ಳಿ ತಿಂದಾಗಲೇ ನಿಮಗೆ ಜಾಸ್ತಿ ಅದರ ಪರಿಣಾಮ ಸಿಗೋದು. ಹಸಿ ಬೆಳ್ಳುಳ್ಳಿ ತಿನ್ನೋಕ್ಕಾಗಲ್ಲ, ತುಂಬ ಉಗ್ರವಾಗಿರುತ್ತೆ. ಬಟ್ ನಾವು ಹಸಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಜೇನುತುಪ್ಪದ ಜೊತೆ ಸೇರಿಸಿ ತಿಂದಾಗ ನಮಗದು ಒಗ್ರೊಬ್ರು ಅಂತ ಅನಿಸಲ್ಲ. ಹಾಗಂತ ಬೆಳ್ಳುಳ್ಳಿ ಜಾಸ್ತಿ ತಿನ್ನೋದಕ್ಕೆ ಹೋಗಬೇಡಿ. ದಿನಕ್ಕೆ 1 ಅಥವಾ 2 ಎಸಳು ಬೆಳ್ಳುಳ್ಳಿ ಮಾತ್ರ. ನಿಮಗೆ ಬೆಳ್ಳುಳ್ಳಿ ಬಗ್ಗೆ ಇನ್ನೊಂದು ಅಂಶ ಹೇಳಬೇಕು ಅಂತಂದರೆ, ತುಂಬ ವಿಧದ ಕ್ಯಾನ್ಸರನ್ನು ದೂರ ಮಾಡಲಿಕ್ಕೆ ಕೂಡ ಬೆಳ್ಳುಳ್ಳಿ ತುಂಬ ಒಳ್ಳೆಯದು ಅಂತಾರೆ. ಜಾಸ್ತಿ ಬೆಳ್ಳುಳ್ಳಿ ತಿನ್ನೋರಿಗೆ BP ಅಥವಾ ಈ ಬ್ಲಡ್ ಶುಗರ್ ವೇರಿಯೇಷನ್ ಇರುತ್ತಲ್ವ, ಅದು ತುಂಬ ಕಂಟ್ರೋಲಲ್ಲಿರುತ್ತೆ. BP ಕೂಡ ಕಂಟ್ರೋಲಲ್ಲಿರುತ್ತೆ. ಅದರಿಂದ ಈ ತೂಕ ಕಮ್ಮಿ ಮಾಡ್ಕೋಬೇಕು ಅನ್ನೋರು ಈ ಬೆಳ್ಳುಳ್ಳಿ ಮತ್ತು ಜೇನುತುಪ್ಪದ ಮಿಶ್ರಣ ಕೂಡ ಟ್ರೈ ಮಾಡ್ಬೋದು. ಇನ್ನೊಂದು ಏನು ಅಂತಂದರೆ, ಜೇನುತುಪ್ಪನ ಹಾಲು ಕುಡಿಯುವಂಥ ಅಭ್ಯಾಸ ಇದ್ದವರು ಜೇನುತುಪ್ಪನ ಹಾಲಿಗೆ ಹಾಕಿ ಬೇಕಾದರೂ ಕುಡಿಬೋದು. ಹಾಲು ಕುಡಿಯೋದ್ರಿಂದ ನಮಗೆ ಹೊಟ್ಟೆ ತುಂಬುತ್ತೆ, ದೇಹಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶ ಸಿಗುತ್ತೆ, ನಿಮಗೆ ಎಲ್ಲ ಥರದ ಮಿನರಲ್ಸ್ ಎಲ್ಲದೂ ಸಿಗುತ್ತೆ.
ನಿಮಗೆ ಹೊಟ್ಟೆ ತುಂಬಿದಾಗ ಆಗೋದ್ರಿಂದ ನಿಮಗೆ ಅವಾಗವಾಗ ತಿಂತಾ ಇರಬೇಕು ಅನ್ಸೋದಿದೆಯಲ್ವ, ಅದು ಕಮ್ಮಿ ಆಗುತ್ತೆ. ಈ ಹಾಲಿನ ಜೊತೆ, ಬಿಸಿ ಹಾಲಿನ ಜೊತೆ, ಹಾಲು ಯಾವಾಗಲೂ ತನ್ನ ಕುಡಿಬಾರ್ದು, ಸ್ವಲ್ಪ ಬಿಸಿಯೇ ಕುಡಿಬೇಕು. ಬಿಸಿ ಹಾಲಿನ ಜೊತೆ ಅಂದರೆ ತುಂಬ ಬಿಸಿ ಅಲ್ಲ, ಉಗುರು ಬೆಚ್ಚಗಿನ ಹಾಲಿನ ಜೊತೆ ಒಂದು ಸ್ವಲ್ಪ ಜೇನುತುಪ್ಪನ, ಒಂದು ಅರ್ಧ ಚಮಚದಷ್ಟು ಜೇನುತುಪ್ಪನ ಮಿಶ್ರ ಮಾಡಿ ಕುಡಿದರೆ ಡೈಜೆಷನ್ಗೆ ಒಳ್ಳೆಯದು, ಬೇಕಾದಷ್ಟು ಮಿನರಲ್ಸ್ಗಳು ಹೊಟ್ಟೆ ಒಳಗಡೆ ಹೋಗುತ್ತೆ, ಹಾಗೆಯೇ ಕೊಬ್ಬನ್ನು ಕರಗಿಸಲಿಕ್ಕೆ ತುಂಬಾ ಒಳ್ಳೆಯದು. ಆದ್ದರಿಂದ ಹಾಲು ಕುಡಿಯುವಾಗ ಜೇನುತುಪ್ಪನ ಕುಡಿದರೆ ಇದು ಕೂಡ ನಮ್ಮ ದೇಹದ ಬೊಜ್ಜನ್ನು ಕರಗಿಸ್ಲಿಕ್ಕೆ ಕೂಡ ಒಳ್ಳೆಯದು. ಇನ್ನೊಂದು ಏನು ಅಂತಂದರೆ, ತುಂಬ ಜನರಿಗೆ ಈ ಗ್ರೀನ್ ಟೀ ಕುಡಿಯುವ ಅಭ್ಯಾಸ ಇರುತ್ತೆ. ಇವಾಗ ಅದು ಕಾಮನ್ ಟ್ರೆಂಡ್ ಆಗಿದೆ. ಗ್ರೀನ್ ಟೀ ಆರೋಗ್ಯಕ್ಕೆ ಒಳ್ಳೆಯದು ಅಂತಂದ್ಬಿಟ್ಟು ತುಂಬ ಜನ ನಾರ್ಮಲ್ ಟೀ ಕುಡಿಯೋ ಬದಲು ಗ್ರೀನ್ ಟೀ ಕುಡಿತಾರೆ. ಗ್ರೀನ್ ಟೀ ಕುಡಿಯುವ ಅಭ್ಯಾಸ ಇರುವವರಿಗೆ ಗ್ರೀನ್ ಟೀಗೆ ಒಂದು ಅರ್ಧ ಚಮಚದಷ್ಟು ಜೇನುತುಪ್ಪನ ಸೇರಿಸಿ ಕುಡಿಯೋದ್ರಿಂದ ಇದು ಕೂಡ ಇದೆಯಲ್ವಾ, ದೇಹದ ಬೊಜ್ಜನ್ನು ಕರಗಿಸಲಿಕ್ಕೆ ತುಂಬಾ ಒಳ್ಳೆಯದು. ನಾನು ಹೇಳಿರುವಂಥ ಈ ಎಲ್ಲ ಟಿಪ್ಸ್ ಇದೆಯಲ್ವಾ, ನಿಮ್ಮ ಆರೋಗ್ಯಕ್ಕೆ ಯಾವುದೇ ಥರದ ಹಾರ್ಮನ್ನು ಮಾಡಲ್ಲ, ಒಂದು ಲಿಮಿಟಲ್ಲಿ ನೀವು ಸೇವನೆ ಮಾಡಿದಾಗ. ಎಕ್ಸಸ್ ಅಂತ ನಾವು ಜಾಸ್ತಿಯಿಂದ ಯಾವುದನ್ನು, ಓವರ್ ಅಂತ ಯಾವುದನ್ನು ಮಾಡಬಾರ್ದು. ಒಂದು ಲಿಮಿಟಲ್ಲಿ ಇದನ್ನ ಸೇವನೆ ಮಾಡಿ ನಾವು ನಮ್ಮ ಬೊಜ್ಜನ್ನು ಕರಗಿಸುವಂಥ ಪ್ರಯತ್ನನ ಮಾಡ್ಬೋದು. ಹಾಗಂತ ಒಂದು ವಾರ ನಾನು ಜೇನುತುಪ್ಪ ಮತ್ತು ಲಿಂಬೆ ನೀರನ್ನು ಕುಡಿದರೆ ಬೊಜ್ಜು ಕರಗುತ್ತೆ ಅಂತ ನೀವು ಅಂದ್ಕೊಂಡು ಒಂದು ವಾರದೊಳಗಡೆ ಆಗಬೇಕು, 2 ದಿನದ ಒಳಗಡೆ ಆಗಬೇಕು ಅಂತಂದರೆ ಯಾವುದೂ ಆಗಲ್ಲ. ನೀವು ಕಂಟಿನ್ಯೂಸ್ ಆಗಿ ಅಂದರೆ ನಿರಂತರವಾಗಿ ಪ್ರಯತ್ನ ಪಡಬೇಕು. ಅದರ ಜೊತೆಗೆ ತುಂಬ ಸ್ವೀಟ್ ತಿನ್ನೋದು, ಹಾಗೆಯೇ ಈ ಫ್ರೈಡ್ ಐಟಮ್ಸನ್ನು ಜಾಸ್ತಿ ತಿನ್ನೋದು, ಇದೆಲ್ಲದನ್ನು ಸ್ವಲ್ಪ ಸ್ಟಾಪ್ ಮಾಡಬೇಕು. ಮತ್ತು ಇನ್ನೊಂದು ಏನು ಅಂತಂದರೆ, ಅಟ್ಲೀಸ್ಟ್ ದಿನಕ್ಕೆ ಅರ್ಧದಿಂದ 1 ಗಂಟೆ ಬರೀ ವಾಕ್ ಮಾಡಿದರೆ ಸಾಕು. ಅಂದರೆ ಬ್ರಿಸ್ಕ್ ವಾಕ್ ಅಂತಾರೆ, ಸುಮ್ಮನೆ ನಿಧಾನಕ್ಕೆ ನಡೆಯೋದಲ್ಲ, ಸ್ವಲ್ಪ ಫಾಸ್ಟಾಗಿ ನಡೆದರೂ ಸಾಕು. ಇದೆಲ್ಲದರ ಜೊತೆಗೆ ನಾವು ಫುಡ್ಡನ್ನು ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿದರೆ ದೇಹದ ತೂಕ ಆರೋಗ್ಯಕರವಾಗಿ ತುಂಬಾ ಬೇಗ ಕರಗುತ್ತೆ. ಹಾಗಂತ ಫುಡ್ಡನ್ನು ಬಿಟ್ಬಿಟ್ಟು ಓವರ್ ಡಯಟ್ ಮಾಡಿ ದೇಹದ ತೂಕ ಕರಗಿಸಲಿಕ್ಕೆ ಹೋದರೆ ಅದು ಸೈಂಟಿಫಿಕ್ ಆಗಿ ಅದು ಸಾಧ್ಯನೇ ಇಲ್ಲ. ಯಾಕಂತಂದರೆ ನಾವು ಫುಡ್ಡನ್ನು ನಮಗೆ ದೇಹಕ್ಕೆ ಬೇಕಾಗಿರುವಂಥ ಕ್ಯಾಲೋರಿ, ವಿಟಮಿನ್ಸ್ ಕರೆಕ್ಟಾಗಿ ಹೋಗಿಲ್ಲದಿದ್ದರೆ ನಮಗೆ ಬೇರೆ ಏನಾದರೂ ರೋಗ ರುಜಿನಗಳು ಬರುತ್ತೆ. ತಿನ್ನುವಂಥ ಪದಾರ್ಥಗಳನ್ನು, ಆಹಾರ ವಸ್ತುಗಳನ್ನು ಆರೋಗ್ಯಕರವಾಗಿ ಒಂದು ಲಿಮಿಟಲ್ಲಿ ಸೇವನೆ ಮಾಡಿಕೊಂಡು ಕೆಟ್ಟ ಜಂಕ್ ಫುಡ್ಗಳನ್ನು ದೂರ ಇಟ್ಟು ದೇಹಕ್ಕೆ ಸ್ವಲ್ಪ ವರ್ಕೌಟ್ ಕೊಟ್ಟು ನಾನು ಹೇಳಿರುವಂಥ ಟಿಪ್ಸನ್ನು ಫಾಲೋ ಮಾಡಿದರೆ ದೇಹದ ತೂಕನ ಬೇಗ ಕಮ್ಮಿ ಮಾಡ್ಬೋದು. ಹಾಗಂತ ಎಲ್ಲದನ್ನು ಒಂದೇ ಸರಿ ಫಾಲೋ ಮಾಡೋದಲ್ಲ, ಯಾವುದಾದ್ರೂ ಒಂದನ್ನು ನಿಮಗೆ ಕನ್ವೀನಿಯೆಂಟ್ ಅನ್ನಿಸೋದನ್ನು ನೀವು ಫಾಲೋ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ನನ್ನ ಈ ಪ್ರಯತ್ನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.